ನೆಕ್ಸ್ಟ್ ನಿತಿನ್ ಆರ್ DH ಟೈಟಲ್ ಕಾರ್ಡು ತುಕಾರಾಮ್ ಗೌಡ್ರೆ. ತುಕಾರಾಮ್ ಗೌಡ್ರೆ. ಸ್ಕೋರ್ 0-2. ಮತ್ತೆ 2 ಅಂಕ ನೀಡಿಪಟ್ಟಿಯವರಿಗೆ. ಒಂದು ಕುಸ್ತಿ ಚಿತ್ತಾರದಲ್ಲಿ ತೀರ್ಮಾನ ಆಗಿದೆ. ನೀಲಿ ಪಟ್ಟಿ ಕಟ್ಟಿರುವ ನಿತಿನ್ ರಾಮಾಂಜನೇಯ ಪಡೆದು ವಿಜಯವನ್ನು ಸಾಧಿಸಿದ್ದಾರೆ. ಇಬ್ಬರಿಗೂ ಸಹ ನೋಡಿ, ನೀಲಿ ಅವರಿಗೆ ಒಂದು ವಾರ್ನಿಂಗ್. ಕೆಂಪು ಪಟ್ಟಿಯವರಿಗೆ 2 ಅಂಕ. ನೀಲಿ ಅವರಿಗೆ ಕೆಂಪಿಗೆ 2, ನೀಲಿ ಅವರಿಗೆ ಮತ್ತೊಂದು ಅಂಕ. ಕೆಂಪು ಪಟ್ಟಿಯವರಿಗೆ 3-4. ಸ್ಕೋರ್ 3-4. ಕೆಂಪು ಪಟ್ಟಿಯವರಿಗೆ 3, ನೀಲಿ ಅವರಿಗೆ 4. ಗಗನ್ ಶೆಟ್ಟಿ ಹೇಳಿದ್ರಿ. ಗಗನ್ ಶೆಟ್ಟಿ, ಶಿವಾಜಿ ಫಿಸಿಕಲ್, ಅಶ್ವಿನ್ ರಾಮಾಂಜನೇಯ ಅಡ್ಡಾರ್ ಪಡವ್. ಅಶ್ವಿನ್ ಹೇಳಿದ್ರಿ.
ಸ್ಕೋರ್ 3-6. ರೆಡ್ಡಿಗೆ 2. ಟೈಮ್ ಅಪ್. ಸ್ಕೋರ್ ರೆಡ್ಡಿಗೆ 5, ನೀಲಿ ಅವರಿಗೆ 6. 65 kg ವಿಭಾಗದಲ್ಲಿ ಒಂದು ಎಕ್ಸ್ಟ್ರಾ. ವೇಲ್ರಾಜ್ DP ಚಿತ್ರಪರ ರೆಡಿ ಇರಬೇಕು. ದೀಪಕ್ ಶಿವಾಜಿ ಫಿಸಿಕಲ್ ಅದರಲ್ಲಿ ಗೆದ್ದಂಥವ್ರು ಮತ್ತೆ ಮನೋಜ್ ಜೊತೆಗೆ ಆಡಬೇಕಾಗ್ತದೆ ಅವರು. ಹಾಗಾಗಿ ಅವರು ಫಸ್ಟ್ ಕುಸ್ತಿ ಆಡಬೇಕು. ಅದಾದಮೇಲೆ ಸುಪ್ರೀತ್ ಶಿವಾಜಿ ಫಿಸಿಕಲ್, ಮೊಹಮ್ಮದ್ ಮಜಾರ್ ಬದ್ರಿಯಾ ಹೆಲ್ತಿಗೆ ನೀವು ರೆಡಿ ಆಗ್ಬೇಕು ನೋಡ್ರಪ್ಪ ಎಲ್ಲರೂ. 65 kg ಎಲ್ಲ ರೆಡಿ ಆಗ್ಬೇಕಲ್ಲ. ಸ್ಕೋರ್ 5-6. ಸ್ಕೋರ್. ಹದಿನೈದು 6. ಸ್ಕೋರ್ 15-6. ಎಸ್ 17-6. ನಿತಿನ್ ಗೆದ್ದಂಥವರು ನಿತಿನ್ 17-6 ಅಂಕಗಳ ಅಂತರದಿಂದ DVHನ ಕುಸ್ತಿಪಟು ಜಯವನ್ನು ಸಾಧಿಸಿದ್ದಾರೆ. ರಾಮಾಂಜನೇಯ ಅಡ್ಯಾರ್ ಪಡವ್ ಹಾಗೂ ನಿತಿನ್ ಇಬ್ಬರು ಸಹ ನಿತಿನ್ ಆರ್ DVH ತಟಲ್ ಕಾಡು. ಓಕೆ 4 ಆಗ್ತದೆ. ನೆಕ್ಸ್ಟ್ ಬಾಟ್ ನಿತಿನ್ ಹಾಗೂ ರಾಮಾಂಜನ ಅಡ್ಯಾರ್ ಪಡವ್, ನಿತಿನ್ ಆರ್ DVH ತಟಲ್ ಕಾಡು. ಕಾಲ್ ಲಾಕ್ ಮಾಡಬಾರ್ದು ಆ ಥರದ್ದು. ಪಾಯಿಂಟ್ ಡಿಫರೆನ್ಸ್. 65 kgನಲ್ಲಿ ಮಲ್ಲು DVH ಟೈಟಲ್ ಕಾರ್ಡ್, ದೀಪಕ್ ಶಿವಾಜಿ ಫಿಸಿಕಲ್ ರೆಡಿಯಾಗಿ ಬರ್ಬೇಕು ನೀವು 4 ಜನ.
ನೀಲಿ ಅವರಿಗೆ 6 ಅಂಕ, ನೀಲಿ ಅವರಿಗೆ 6 ಅಂಕ, ಮತ್ತೆರಡು ಅಂಕ 8, 0-8. ರೆಡ್ನವರಿಗೆ ಯಾವುದೇ ಅಂಕ ಇಲ್ಲ. ನೆಕ್ಸ್ಟ್ 65 kg ಸೆಮಿಫೈನಲ್, ಸುಪ್ರೀತ್ ಶಿವಾಜಿ ಫಿಸಿಕಲ್ ರೆಡ್, ಅದೇ ರೀತಿ ಮಂಜುನಾಥ್ ವಿ ಪಿ ಬೆಂಗಡೆ ಬ್ಲೂ. ಸೊನ್ನೆ 8 ಸ್ಕೋರ್. ಸುಪ್ರೀತ್ ಹಾಗೂ ಮಂಜುನಾಥ್ ವಿ ಪಿ ಬೆಂಗಡೆ ರೆಡಿಯಾಗಿ ಬರ್ಬೇಕು ನೀವು. ಎಸ್ 10 ಅಂಕಗಳ ಅಂತರದಿಂದ ಕುಸ್ತಿ ತೀರ್ಮಾನ ಆಗಿದೆ. ಫೈನಲ್ ಹಂತವನ್ನು ನಿತಿನ್ ಅವರು ಪಡ್ಕೊಂಡಿದ್ದಾರೆ. ಅವರು ಬದ್ರಿಯಾ ಹೆಲ್ತ್ ಲೀಗ್ ರೆಡ್, ಅದೇ ರೀತಿ ಮಂಜುನಾಥ್ ವಿ ಬಿ ಬಂದ್ರೆ 65 kg ವಿಭಾಗದಲ್ಲಿ ರೆಡಿ ಇರ್ಬೇಕು ಅವರು. ಸರಿ, 65 kg ಆದ ನಂತರ 74 kg ವಿಭಾಗದಲ್ಲಿ ರವಿ ಡಿ ಪಿ ಚಿತ್ರಾಪುರ ರೆಡ್, ಅದೇ ರೀತಿ ಶ್ರೀಕಾಂತ್ ಶಿವಾಜಿ ಫಿಸಿಕಲ್ ಬ್ಲೂ, ನೀವು ರೆಡಿ ಆಗಿರ್ಬೇಕಲ್ಲಿ. ಅದೇ ರೀತಿ ರಕ್ಷಿತ್ ದಿವೇಶ್ ತಂಡಲಕಾಡು ರೆಡ್, ಮಿಥುನ್ ಶಿವಾಜಿ ಸರ್ಕಸ್ ಬ್ಲೂ, ರೆಡಿಯಾಗಿ ಬರ್ಬೇಕು ನೀವು. ಇನ್ನು 84 kg ವಿಭಾಗದಲ್ಲಿ ಪ್ರಥಮ್ ದಿವೇಶ್ ತಂಡಲಕಾಡು ರೆಡ್, ಗೋವಾನ್ ಲ್ಯಾನ್ಸಿ ಶಿವಾಜಿ ಫಿಸಿಕಲ್ ಬ್ಲೂ ಹಾಗೂ ಘನಶ್ಯಾಮ್ ಆಂಜನೇಯ ಶಿಶಿತ್ ರೆಡ್, ಸುಹೇಲ್ ಬದ್ರಿಯಾ ಫ್ರೆಂಡ್ಸ್ ಬ್ಲೂ ಕಾಸ್ಟ್ಯೂಮ್. ಇನ್ನು ಪ್ಲಸ್ 84ರಲ್ಲಿ ಇಶ್ರಾರ್ ಪಾಷಾ ಶಿವಾಜಿ ಫಿಸಿಕಲ್ ರೆಡ್ ಹಾಗೂ ಪ್ರಜ್ವಲ್ ಶಿವಾಜಿ ಫಿಸಿಕಲ್ ಬ್ಲೂ, ನೀವು ರೆಡಿ ಆಗಿರ್ಬೇಕು ನೋಡಪ್ಪ. ಇಷ್ಟು ಜನ ತೃತೀಯ ಸ್ಥಾನಕ್ಕೆ. ತಲೆ ಹೊರಗಡೆ ಇದ್ರೆ ಒಳಗಡೆ ತಗೋಬೇಕು ನೀವು. ಕುಸ್ತಿ ನಿಲ್ಲಿಸಿವ್ರೆ, ತಲೆ ಹೊರಗಡೆ ಹೋದ್ರೂ ಬರಲ್ಲ. ತಲೆ ಮತ್ತು ಶೋಲ್ಡರ್ ಹೊರಗಡೆ ಹೋದ್ರೆ ಕುಸ್ತಿಯನ್ನ ಬಿಡಿಸಿ ಒಳಗಡೆ ಕರ್ಕೋಬೇಕು. ಮತ್ತು ಎರಡೂ ಕಾಲೆಲ್ಲ ಸೊಂಟ ಪೂರ ಹೊರಗಡೆ ಇದ್ರೂ ನಡೀತದೆ. 6-1 ಸ್ಕೋರ್. ಮತ್ತೆ 2 ಮುಗಿತಲ್ರಿ ಸರ್ ಅದು. ಇನ್ನೂ ಒಂದು ಪಾಯಿಂಟ್ ಆಗ್ಬೇಕಾ? ಓಕೆ. ಹಾಂ, ತೇಜಸ್ ಅಲ್ರಿ ನೀವು ಹೆಸರು? ತೃತೀಯ ಸ್ಥಾನ ನೋಡಪ್ಪ, 57 kg ವಿಭಾಗದಲ್ಲಿ ನಶಾಲ್ ಅಹಮದ್ PHLನವರು, ಅದೇ ರೀತಿ ನಿತಿನ್ ಆರ್ PVH ದಟಲ್ಕಾಂಡವರು. ಇನ್ನು 65 kg ವಿಭಾಗದಲ್ಲಿ ಸುಪ್ರೀತ್ ಶಿವಾಜಿ ಫಿಸಿಕಲ್ ಹಾಗೂ ದೀಪಕ್ ಶಿವಾಜಿ ಫಿಸಿಕಲ್, ಇಬ್ಬರು ಸಹ ಶಿವಾಜಿ ಫಿಸಿಕಲ್ನವರು. ಬೇಗ ಬರ್ಬೇಕು ರೆಡಿಯಾಗಿ ನೀವು. ನಾಲ್ಕು 0 ಸ್ಕೋರ್. 4-0. 65 kg 84 ಹಾಗೂ ಪ್ಲಸ್ 84 ರೆಡಿ ಇರುತ್ತೆ. ಸುಪ್ರೀತ್ ಹಾಗೂ ದೀಪಕ್. ಈಗ ನಡೀತಾ ಇರ್ತಕ್ಕಂಥದ್ದು 57 kg. ಇನ್ನು 84 kg ವಿಭಾಗದ್ದು 65 ಆದ ನಂತರ 84 ಪ್ಲಸ್ 84 ರೆಡಿ ಇರ್ಬೇಕಲ್ಲಿ.
ಮತ್ತೆ 2 ಅಂಕ ಕೆಂಪುಪಟ್ಟಿ ಅವರಿಗೆ. 8-0. ಟೆಕ್ನಿಕಲ್ ಸುಪೀರಿಯಾರಿಟಿ ಆಧಾರದಲ್ಲಿ ಕುಸಿತ. ಅಹಮದ್